ಮುಸ್ಲಿಂ ಸೆಂಟ್ರಲ್ ಕಮಿಟಿ ಇದರ ವತಿಯಿಂದ ಕರ್ನಾಟಕ ರಾಜ್ಯದ ವಿಧಾನಮಂಡಲದ ಸಭಾಧ್ಯಕ್ಷರಾದಂತಾಗಿ ನೂತನವಾಗಿ ಆಯ್ಕೆಯಾದಂಥ ಆತ್ಮೀಯ ಸ್ನೇಹಿತರು ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರ ಅಭಿನಂದನಾ ಈ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯಲ್ಲಿರುವ ಹಿರಿಯರಾದ ಸೆಂಟ್ರಲ್ ಕಮಿಟಿ ಇದರ ಅಧ್ಯಕ್ಷರು ಆಗಿರುವಂತಹ ಆತ್ಮೀಯರಾದ ಮಸೂದ್ ಸಾಹೇಬರೇ, ಅದೇ ರೀತಿ ಸೆಂಟ್ರಲ್ ಮುಸ್ಲಿಂ ಕಮಿಟಿಯ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿಯ ಸದಸ್ಯರೇ, ಹಿರಿಯರಾದ ಅಬ್ದುಲ್ಲಾ ಕುಂಜಿಯವರೇ, ಕನಚೂರು ಮೋನಕ್ಕನವರೇ, ರಶೀದಾಕ್ಕನವರೇ, ಮೊಯ್ದೀನ್ ಬಾವರವರೇ, ರಶೀದಾಕ್ಕನವರೇ, ಬಹುಶಃ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಸೇರಿದಂತಹ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಾವೆಲ್ಲರೂ ಈ ಬಗ್ಗೆ ಸನ್ಮಾನ್ಯ ನಮ್ಮ ಸ್ನೇಹಿತರಾದ ಯು ಟಿ ಖಾದರ್ ಸಾಹೇಬರ ಬಗ್ಗೆ ಒಂದು ವಿಶೇಷವಾಗಿ ನಾನು ಕೂಡ ಒಂದೆರಡು ಮಾತುಗಳನ್ನು ಆಡಬಲ್ಲಂತೆ. ಬಹುಶಃ ಅಬ್ದುಲ್ಲಾ ಕುಂಜಿಯವರು ಹೇಳಿದರು, ವೈಕುಂಠ ಬಾಲಿಗವರು 1962ರಿಂದ 68ರವರೆಗೆ ಮೈಸೂರು ಸರ್ಕಾರದ ಮೈಸೂರು ಅಸೆಂಬ್ಲಿ ಹೌದು ಅದರ ಅಲ್ಲಿ ಆವಾಗ ಇನ್ನೂ ಕರ್ನಾಟಕ ರಾಜ್ಯ ಉದ್ಭವ ಆಗಿರಲಿಲ್ಲ. 6 ವರ್ಷ ಕಾಲ ಅವರು ಈ ಜಿಲ್ಲೆಯ ಪ್ರಥಮ ಬಾರಿಗೆ ಒಂದು ಸ್ಪೀಕರ್ ಆಗಿ, ಇದೀಗ 6 ದಶಕಗಳ ನಂತರ ಒಂದು ಇನ್ನೊಂದು ಉನ್ನತ ಮಟ್ಟಿಗೆ ಅದು ಭಾಳ ಒಂದು ಗೌರವಾನ್ವಿತ ಹುದ್ದೆ. ಅದು ಬಹುಶಃ ಕೆಲವರು ಹೇಳ್ಬೋದು ಯಾಕೆ ಮಂತ್ರಿಗಳಾಗಲ್ಲ, 34 ಎಂಟೈರ್ ಕ್ಯಾಬಿನೆಟ್ ಅದರ ಒಂದು ಪ್ರಾಬಲ್ಯತೆ ಇರುವಂತಹ ಆ ಉನ್ನತ ವ್ಯಕ್ತಿ ಅದು ಸ್ಪೀಕರ್. ಸಭಾಧ್ಯಕ್ಷರೆಂದರೆ ನಾನು ಕೂಡ ಸುಮಾರು 5 ವರ್ಷಗಳಿಂದ ಈ ಕಲಾಪಗಳನ್ನು ಮೇಲ್ಮನೆಯಲ್ಲಿ ನೋಡ್ತಾ ಇದ್ದೇನೆ. ಆ ಸಭಾಧ್ಯಕ್ಷೆಯ ಗೌರವ ಎಲ್ಲಿಯ ಮಟ್ಟಿಗಿದೆ ಅಂದರೆ, ಸದ್ಯ ಸನ್ಮಾನ್ಯ ಖಾದರ್ ಸಾಹೇಬ್ರವರು ಅವರು ಎಲ್ಲರಿಗೂ ಸಮಾನರು. ಈಗ ಅವರಿಗೆ ಯಾವುದೇ ಪಕ್ಷ ಅಥವಾ ಯಾವುದೇ ಧರ್ಮ ಇಲ್ಲ ಅಂದರೆ, ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೆಂಗಿದೆ ಎಲ್ಲರೂ ಸಮಾನರು ಅಂತ ಹೇಳಿ ಒಬ್ಬೊಬ್ಬ ಶಾಸಕ ಆ ಶಾಸಕನಿಂದ ಅವನು 224 ಶಾಸಕರು ಕೂಡ ಅವನು ತನ್ನ ಆ ಯಾವುದೇ ಪಕ್ಷವಿರಲಿ ಆ ಪಕ್ಷದ ಆ ಜನರನ್ನು ಆರಿಸಿ ಬಂದಂಥ ಸಂದರ್ಭವನ್ನು ಆ ವಿಧಾನಮಂಡಲದಲ್ಲಿ ಅವನು ಎಲ್ಲರಿಗೂ ಒಂದು ಸಮಾನ ಅವಕಾಶ, ಅವರವರ ಜನರ ಸಮಸ್ಯೆಗಳನ್ನು ಆಲಿಸಲು ಅವರವರ ಜನರ ಭಾವನೆಯನ್ನು ಮತ್ತು ಮತದಾರರು ಹೇಗೆ ಅವರು ಸ್ಪಂದಿಸಿದ್ದಾರೆ ಆ ಒಂದು ಉತ್ತಮ ಮಟ್ಟಿಗೆ ಒಂದು ಸಮಾನರಾಗಿ ಒಂದು ನಿಭಾಯಿಸಿಬಿಡುವ ಒಂದು ಉನ್ನತ ಹುದ್ದೆ ಅದು ಅಸೆಂಬ್ಲಿ ಸ್ಪೀಕರ್. ನಾವೇನು ಇವತ್ತು ಎಲ್ಲ ಶಾಸಕರು ಎದ್ದು ನಿಂತ ಪ್ರಥಮ ಬಾರಿಗೆ ಅವರಿಗೆ ಕೈ ಮುಡಿದು ನಮನೆ ಮಾಡುವಂತಹದ್ದು ಪದ್ಧತಿ, ಅಷ್ಟು ಗೌರವಂತ ಹುದ್ದೆ ಅದು. ಬಹುಶಃ ಇದು ಮುಸ್ಲಿಂ, ಅದರಲ್ಲಿ ಕೂಡ ದಕ್ಷಿಣ ಜಿಲ್ಲೆಗೆ ಮತ್ತು ಬ್ಯಾರಿ ಸಮುದಾಯಕ್ಕೆ ಇಟ್ಟಂಥ ಅದೊಂದು ಅತ್ಯುನ್ನತ ಒಂದು ಭಾಳ ಒಂದು ಪ್ರಾಮುಖ್ಯತೆ ಹುದ್ದೆ ಅಂತ ಹೇಳ್ಬೋದು. ಇದು ಸಮುದಾಯಕ್ಕೆ ಹೊಂದಿದ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅದು ಬಹಳ ಒಂದು ಅಷ್ಟು ಸುಲಭದ ಕೆಲಸ ಏನಲ್ಲ, ಭಾಳ ಕಠಿಣ. ಅದಕ್ಕೆ ಸಮಯ ಪ್ರಜ್ಞೆ ಅಂತ ಹೇಳ್ತಾರೆ, ಟೈಮ್, ಸೆನ್ಸ್ ಆಫ್ ಟೈಮ್. ಯಾಕಂದರೆ ನಾವು ಸದನದಲ್ಲಿ ಹಲವು ರೀತಿಯ ಗದ್ದಲಗಳನ್ನು ಕೂಡ ನಿಭಾಯಿಸಬೇಕು, ಬಹಳ ಸಮಯ ಪ್ರಜ್ಞೆಯಿಂದ ಅದು ವರ್ತಿಸಬೇಕು. ಅದರಲ್ಲಿ ಸಮಾನ ರೀತಿಯ ಎಲ್ಲ ತಿಳುವಳಿಕೆಕೊಂಡು ಅದನ್ನು ಖಾದರವರು ಸಮರ್ಥರಾಗಿ ಇದು ನಿಭಾಯಿಸಬಹುದಾದ ಎಲ್ಲ ಆಶಯಗಳು ಅವರಲ್ಲಿ ಇದೆ. ಯಾಕೆಂದರೆ ನಾನು ಒಂದು ಸದನದಲ್ಲಿ ಕಳೆದ 2 ವರ್ಷಗಳಿಂದಾಗ ನಮ್ಮ ಸಭಾಧ್ಯಕ್ಷರು ಆ ದಿವಸ ಇರಲಿಲ್ಲ, ಬಹುಶಃ ಡೆಪ್ಟಿ ಸ್ಪೀಕರು ಆ ಸ್ಥಾನವನ್ನು ಅಲಂಕರಿಸಿದರು. ಅದು ತಮಗೆಲ್ಲ ತಿಳಿದಿರ್ಬೋದು, ಧರ್ಮೇಗೌಡರು ಅಂತ ಹೇಳಿ ಚಿಕ್ಕಮಗಳೂರಿನವರು. ಯಾವುದೋ ಒಂದು ಭಾವನಾತ್ಮಕ ಒಂದು ವಿಚಾರ ಬಂದಾಗ ಆ ಸಂದರ್ಭದಲ್ಲಿ ಆ ಒಂದು ಗಲಭೆಯಾದಾಗ್ಬಿಡ್ತು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ, ನಾನು ನೋಡ್ತಾನೇ ಇದ್ದೆ. ಎಲ್ಲ ಮಾಧ್ಯಮ ಚಾನೆಲ್ಗಳು ರಾಷ್ಟ್ರೀಯ ಮಟ್ಟದ ಮೇಲೆ ಕೂಡ ಅದು ಸದಾ 24 ಗಂಟೆ ಕೂಡ ಅದರ ತಲೆ ಮೇಲೆ ಇರ್ತಾರೆ ಕ್ಯಾಮರಾಗಳು. ಯಾವುದೇ ಸಮಯ ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಹಾಸಿದಾಗ ಅವರನ್ನು ಅದನ್ನು ತಡೆಯಲಿಕ್ಕಾಗದೆ ಅಲ್ಲಿ ಗಲಾಟೆ ಬೇಧಿಸಿ ಅವರನ್ನು ಬಲವಂತವಾಗಿ ಕೆಳಗಿಸಿದ ಪ್ರಸಂಗ ಕೂಡ ನಾವು ಕಣ್ಣಾರೆ ತಾವು ಕೂಡ ನೋಡಿದ್ದೀರಾ. ಮತ್ತೆ ಅವಮಾನವನ್ನು ತಾಳಲಾರದೆ ಅವರು ರೈಲ್ವೆಯ ಪಟ್ಟಿಯ ತಲೆ ಕೊಟ್ಟು ಸುಸೈಡ್ ಕೂಡ ಮಾಡಿದಂಥ ಸಂದರ್ಭ ಇರ್ಬೋದು. ಯಾಕಂದರೆ ಆ ಹುದ್ದೆ ಬಹಳ ಮಹತ್ವದ ಹುದ್ದೆ ಅಂದರೆ ಇದು. ನಾವು ಈ ದಕ್ಷಿಣ ಜಿಲ್ಲೆಯಲ್ಲಿ ಈ ಹಿಂದೆ ಹಿರಿಯರಾದ ವಿ ಎಂ ವಿದ್ಯಾನವರು ಕೂಡ ಭಾಳ ಒಂದು ಜನಪ್ರಿಯ ರಾಜಕೀಯ ವ್ಯಕ್ತಿಗಳಾಗಿ
ಜೊತೆಗೆ BA ಮೊಯ್ದೀನ್ರವರು ಅವರು ಕೂಡ ಭಾಳ ಸಕ್ರಿಯ ರಾಜಕಾರಣ ಮಾಡಿ ಸಮುದಾಯಕ್ಕೆ ಬಹಳ ಒಂದು ಹೆಸರುವಾಸಿ ಅಂತ ಆ ಒಂದು ಈ ಇಬ್ಬರು ಜಿಲ್ಲೆಯವರಿದ್ದರು ಕೂಡ. ಅದೇ ರೀತಿ ಖಾದರ್ ಕೂಡ ಅವ್ರು ಯಾರಿಗೂ ಅಂತ ಅವಕಾಶ ಸಿಕ್ಕಿಲ್ಲ. ಬಹುಶಃ ಈ ಒಂದು ಯಂಗ್ ಏಜ್ನಲ್ಲಿ ತಾವೆಲ್ಲ ಹೇಳಿರ್ಬೋದು, ಈಗ ರಶೀದ್ ಅಕ್ಕನವ್ರು ಹೇಳಿದರು, ಇದೆಲ್ಲ ಒಂದು ಈ ಒಂದು ಯಂಗ್ ಜನ್ರೇಷನ್ಗೆ ಸಿಗುವಂತಹ ಹುದ್ದೆ ಇದು ಬಹುಶಃ ಕರ್ನಾಟಕ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ. ಎಲ್ಲರೂ ಒಂದು ವಯಸ್ಸಾದ ನಂತರ ಯಾವ ನೋಡಿರ್ಬೋದು, ಯಾವುದೇ ಒಂದು ಸ್ಪೀಕರ್ ಬಂದರೆ ಅವರೆಲ್ಲ ಒಂದು ಭಾಳಷ್ಟು ಎಕ್ಸ್ಪೀರಿಯನ್ಸ್ ಆಗಿ, ಅಲ್ಲ ಖಾದರ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲ್ಲ, ಭಾಳಷ್ಟು ಸಲ ಅವರು ಶಾಸಕರಾಗಿದ್ದಾರೆ. ಯಾಕೆಂದರೆ ಅವರ ಅದೃಷ್ಟನೂ ಚೆನ್ನಾಗಿದೆ. ಮುಸ್ಲಿಂ ಪ್ರಾಬಲ್ಯದ ಬಹಳಷ್ಟು ಕಾನ್ಸ್ಟಿಟ್ಯೂನ್ಸ್ಗಳಿದೆ. ತಾವು ನೋಡಿರ್ಬೋದು, ರಾಯಚೂರು ಮುಸ್ಲಿಂ ಕ್ಯಾಂಡಿಡೇಟ್ ಸೋತರು. ಬಿಜಾಪುರ ಸುಮಾರು 48% ಮುಸಲ್ಮಾನರಿದ್ದಾರೆ, ಅಲ್ಲಿ ಕೂಡ ಸೋತರು. ಅದು ಅಷ್ಟು ಸುಲಭ, ಒಬ್ಬ ಮುಸ್ಲಿಂ ಶಾಸಕನಾಗಿ ಗೆದ್ದು ಬರಲಿಕ್ಕೆ ಅಷ್ಟು ಸುಲಭ ಅಲ್ಲ ಇಂದಿನ ಪರಿಸ್ಥಿತಿಯಲ್ಲಿ. ನಾನು ಒಂದು ಹೇಳಬೇಕಾದರೆ, ಹೆಬ್ಬಾಳ ಕ್ಷೇತ್ರದಲ್ಲಿ ನಡೆದಂಥ ಒಂದು ಚುನಾವಣೆ, ಕಳೆದ ಒಂದು ತಿಂಗಳಿಂದ ನಡೆದಂಥ ಚುನಾವಣೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರ ಮೊಹಿದಲ್ ಭಾಳ ಒಳ್ಳೆ ಉನ್ನತ ಒಂದು ಉದ್ಯಮಿ, ಒಂದು 5 ಹೊತ್ತು ನಮಾಜ್ ಮಾಡುವಂಥ ವ್ಯಕ್ತಿ, ಭಾಳ ಕಳೆದ 2 ವರ್ಷಗಳಿಂದ ಸುಮಾರು 16 ಕೋಟಿ ಖರ್ಚು ಮಾಡಿ 80,000 ಮುಸ್ಲಿಂ ಪ್ರಾಬಲ್ಯ ಇರುವಂಥ ಹೆಬ್ಬಾಲ್ ಆಟಿ ನಗರ ಅಂತ ಹೇಳ್ತೇವೆ, ಕೇವಲ 2 ವರ್ಷ ಒದ್ದಾಡಿ ಇದನ್ನು ಮಾಡಿ ಇಷ್ಟು ಖರ್ಚು ಮಾಡಿ 1200 ವೋಟ್ ಬಂತವರಿಗೆ. ಇದು ನಾವು ಈಗ ಆಲೋಚನೆ ಮಾಡಿಸಿದ ಪ್ರಯೋಜನ ಇಲ್ಲ ಅದಕ್ಕೆ. ಯಾಕಂದರೆ ಅದು ಜನರ ತೀರ್ಮಾನ. ಜನರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರಬೇಕು. ಈಗ ನನಗೆ ಹಿರಿಯರಾದ ದೇವೇಗೌಡರು ಒಂದು ಆಕಸ್ಮಿಕವಾಗಿ ನಾನು ಕೂಡ ಒಂದು ರಾಜಕೀಯ ಬಂದೇನೆ. ದೇವೇಗೌಡರು ಒಂದು ದಿವಸ ಕರೆದು, ಕುಮಾರಸ್ವಾಮಿ ಕರೆದು ನನಗೆ ರಾಜ್ಯಸಭಾ ಮಾಡಬೇಕಂತ ಆ ಒಂದು ನಿಟ್ಟಿನಲ್ಲಿ ನಾನು ಮುಂದೆ ಬಂದಿದ್ದೆ. ಆ ದಿವಸ ನಡೆದ ಚುನಾವಣೆಯಲ್ಲಿ 2016ರಲ್ಲಿ 45 ಮತಗಳು ನನಗೆ ಬೇಕಿತ್ತು ಶಾಸಕರದು. ನನಗೆ 44 ಮತಗಳಿಂದ ನಾನು ಸೋತಿದೆ. ನಂತರ ನನ್ನನ್ನು ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದರು. ಆಗ ಸುಮಾರು ಒಂದು 28 MLAಗರ ಓಟ್ ಬೇಕಿತ್ತು, ಅದು ಸಿಕ್ಕಿತ್ತು, ನಾನು ಶಾಸಕನಾದೆ. ಆದರೆ ನಾನು ಕೂಡ ಈ ಜಿಲ್ಲೆಗೆ ನನ್ನ ಅನುದಾನ ಬರೋದು ಸುಮಾರು ಕೋಟಿಗಟ್ಟಲೆ ಬಂದಲ್ಲಿ ಕೂಡ ಅದರಲ್ಲಿ 90% ಈ ಜಿಲ್ಲೆಗೆ, ಅದರಲ್ಲಿ ಕೂಡ ಪ್ರತ್ಯೇಕವಾಗಿ ನಮ್ಮ ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ಟಿದ್ದೇನೆ. ಇದರ ಅಂಕಿಅಂಶ ನನ್ನ ಹತ್ರ ಇದೆ. ನನಗೆ ಬರುವ ಗೌರವಧನ, ನನಗೆ ಬರುವ ಯಾವುದೇ TAT ಕೂಡ ನಾನು 1 ರೂಪಾಯಿ ಕೊಡ್ಬಿಟ್ಟು ಈ ಸಮುದಾಯಕ್ಕೆ ಮೀಸಲಿಡಿದೆಲ್ಲ ಬಡವರಿಗೆ ಕೊಟ್ಟಿದ್ದೇನೆ. ನಾನು ಅದರ ಅಂಕಿಅಂಶ ನಾನು ಪೂರ್ತಿ ನನ್ನ ಮಾಡಿದೆ. ಇದು ಸಮುದಾಯಕ್ಕೆ ಬೇಕಾದ, ನಾವು ಯಾವುದೇ ಒಂದು ಹುದ್ದೆಯಲ್ಲಿದ್ದ ಅದಕ್ಕೆ ಸಮುದಾಯಕ್ಕೆ ದಕ್ಕಬೇಕು ಅಂತೇಳಿ. ಕೆಲವು ಸಾಮಾಜಿಕ ಬದಲಾವಣೆ ನೋಡಿದ್ದೇನೆ. ನಾನು ಖಾದರ್ ಅವರಿಗೆ ವಿರೋಧ ಮಾಡಿದ್ದೇನೆ. ನಾವು ಈಗ ಹೆಂಗೆ ಅವರು JDS ಶಾಸಕರಾಗಿ ಇಲ್ಲಿ ಅವರನ್ನು ಹೆಂಗೆ ಅಭಿನಂದಿಸಬೇಕು ಅಂತ ಹೇಳಿ ಒಂದು ಮಾತು ನಮ್ಮ ಹೇಳಿ, ನಾನು ನನ್ನ ಪಕ್ಷದ ನಿಷ್ಠೆ ಮತ್ತು ಸಿದ್ಧಾಂತಗಳಿಂದ ನಾನು ಬದ್ಧನಾಗಿರಬೇಕು. ಈ ಹಿಂದೆನೂ 2018ರಲ್ಲಿ ಖಾದರ್ ನಿಂತಾಗ ಅವ್ರಿಗೆ ಇದೇ ನಮ್ಮ ಪಾರ್ಟಿಯ ಇವರು ಅಶ್ರಫ್ ಅವರನ್ನು ಕೂಡ ನಿಲ್ಲಿಸಿದೆ. ಅಂದರೆ ಆ ಸ್ವಾಭಾವಿಕವಾಗಿ ಚುನಾವಣೆ ಬರುವಾಗ ನಮ್ಮದು ಸಿದ್ಧಾಂತದಲ್ಲಿ ನಾವು ಬದ್ಧರಾಗಿ ನಾವು ಹೋರಾಡ್ತೇವೆ. ಅದರ ನಂತರ ಈ ಹಿಂದೆ ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಇಬ್ಬರೂ ಪರಸ್ಪರ ಹೋರಾಡಿ ನಮಗೆ 2 ಪಕ್ಷ ಅಂದರೆ ಕಾಂಗ್ರೆಸ್ ಮತ್ತು BJP ಎರಡೂ ನಮಗೆ ನಾವು ಸಮಾನವಾಗಿ ವಿರುದ್ಧವಾಗಿ ಮಾಡಿದಂಥವು. ಅನುಷ್ಠಾನಗೊಳಿಸಬೇಕಾದ್ರೆ ನಾನೊಂದು ಪ್ರಣಾಳಿಕೆ ಅಧ್ಯಕ್ಷನಾಗಿದ್ದೆ. ಆ ಅಧ್ಯಕ್ಷರಲ್ಲಿ ನಮ್ಮ ಸಮುದಾಯಕ್ಕೆ ಏನಲ್ಲಿ ಬೇಕು ಅಂತ, ನಮ್ಮ ಕೊಡುಗೆ ಏನು ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಜನರ ತೀರ್ಮಾನಕ್ಕೆ ನಾವು ಬದ್ಧರಾಗಬೇಕು. ಜನರು ಓಟ್ ಹಾಕಿಲ್ಲ. ಅದರಾಗೆ ನಮಗೆ ಇವತ್ತು 19 ಸೀಟ್ ಬಂದಿದೆ ಅಂತ ಹೇಳಿ ನಾವು ಸಿಗ್ನಲ್ಲ, ಅದಕ್ಕೆ ನಾವು ಗಟ್ಟಿಗಟ್ಟಿಯೂ ಇಲ್ಲ. ಒಂದು ಏನಂದರೆ, ಮಹಾರಾಷ್ಟ್ರದಲ್ಲಿ ಒಬ್ಬನೇ ಲೋಕಸಭಾ ಸದಸ್ಯದ ಕಾಂಗ್ರೆಸ್, ಸುಮಾರು ಒಂದು ಯುವಕ, ಒಂದು 48 ವರ್ಷ ಯುವಕ, ಮೊನ್ನೆ ತೀರುವುದರು. ಅಂದರೆ ಅಲ್ಲಿ ಯಾರು ಈಗ ಕಾಂಗ್ರೆಸ್ ಸಂಸದರೇ ಇಲ್ಲ. ಅದರ ಅರ್ಥ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಂತ ಅದಕ್ಕೆ ನಿಷ್ಠೆ ಇಲ್ಲ ಅಂತಿಲ್ಲ. ಜೊತೆಯಲ್ಲಿ ವೆಸ್ಟ್ ಬೆಂಗಾಲ್ದು ಒಬ್ಬನೇ ಶಾಸಕನಿದ್ದ, ತೃಣಮೂಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಿಟ್ಟು ಸೇರ್ಕೊಂಡ. ಅದರ ಅರ್ಥ ಕಾಂಗ್ರೆಸ್ ಬಗ್ಗೆ ಇದೆ ಬೇಸಿಲ್ಲ ಅಂತಲ್ಲ. ಸೊ ಇದು ಸ್ವಾಭಾವಿಕವಾಗಿ ಈ ಸಲ 65 ಬಂದಿದೆ. ಕಳೆದ ಸಲ BJPಗೆ 104 ಸ್ಥಾನ ಬಂತು. ಆದರೆ ನಾವು ಕಾಂಗ್ರೆಸ್ ಸೇರಿ ಸರ್ಕಾರ ಮಾಡಿಕೊಂಡೆವು, ಮತ್ತು ಏನೇನೋ ಕಾರಣದಿಂದ ಹೋಯ್ತು. ಈ ಸಲ ಕೂಡ ಖಾದರ್ ವಿರುದ್ಧ ನಾವು ಹಾಕಿದ್ದೆವು ಕ್ಯಾಂಡಿಡೇಟ್, ಇಲ್ಲ ಅಂತಲ್ಲ. ಕಾರಣಾಂತರದಿಂದ ಅದು ಯಾವುದೋ ಟೆಕ್ನಿಕ್ ಪ್ರಾಬ್ಲಮಿಂದ ಅದು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಹೇಳ್ತೇನೆ ಅಂದರೆ, ಇವತ್ತು ನಾವು ರಾಜಕೀಯದ ಯಾವುದೇ ಒಂದು ಪ್ರತಿವಿರುದ್ಧ ಅದರದ್ದು ನಾವು ಜನರ ಏನು ತೀರ್ಮಾನ ಅದಕ್ಕೆ ನಾವು ಬದ್ಧರಾಗಿರಬೇಕು. ರಾಜಕೀಯದಲ್ಲಿ ಖಾದರ್ ಅವರಿಗೆ ಈ ಒಂದು ಉನ್ನತ ಸಿಕ್ಕಿದ್ದು ನಮಗೆಲ್ಲ ಬಹಳ ಸಂತೋಷ ಸಂಗತಿ ಅಂತ ಹೇಳಿ, ಭಗವಂತ ಅಲ್ಲಾಹ್ ಸುಬ್ಹಾನಹು ಅವರಿಗೆ ಇನ್ನಷ್ಟು ಆ ಉನ್ನತ ಶಕ್ತಿಯನ್ನು ಅದು ನಿಭಾಯಿಸ್ಕೊಂಡು ಹೋಗಲಿ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಈ ಸೆಂಟ್ರಲ್ ಕಮಿಟಿ ಬಹುಶಃ ಅದಕ್ಕೂ ಕೂಡ ಇವತ್ತು 63 ವರ್ಷ ಆಯಿತು ಕಾಣುತ್ತೆ. ಮಸೂದ್ ಸಾಹೇಬರು ಭಾಳ ಒಂದು
ಜವಾಬ್ದಾರಿಯಿಂದ ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಾನು ಒಂದು ತಮ್ಮಲ್ಲಿ ಒಂದು ಬೇಸರ ಅಂದರೆ, ಇದರಲ್ಲಿ ಖಾದರ್ ಅವರು ಬರೀ ಮುಸ್ಲಿಂ ಸಮಾಜಕ್ಕೆ ಮಾತ್ರ ಸ್ಪೀಕರ್ ಅಲ್ಲ, ಎಲ್ಲ ದಕ್ಷಿಣ ಕನ್ನಡಿಗೆ ಮಾತ್ರ ಅಲ್ಲ, ಇಡೀ ಕನ್ನಡಿಗರ ಸ್ಪೀಕರ್ ಅವರು. ಸೊ ಎಲ್ಲ ನಾಗರಿಕರು, ಎಲ್ಲ ಸಮುದಾಯದರು, ಎಲ್ಲ ಸಂಸದರು, ಎಲ್ಲ ಶಾಸಕರು, ಎಲ್ಲ ಪಕ್ಷ ಶಾಸಕರನ್ನು ಕರೆಸಿ ನಾವೇ ಸೇರಿ ಎಲ್ಲರನ್ನು ಸೇರಿಸಿ ಸಮಾಜ ಮುಖಂಡರನ್ನು ಸೇರಿಸಿ ಅವರಿಗೆ ಭಾಳ ದೊಡ್ಡ ಮಟ್ಟದ ಗೌರವವನ್ನು ಇಲ್ಲಿ ನೀಡಬೇಕಾಗುವಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿದ್ದೇನೆ. ಆಖಿರ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್